ಪುತ್ತೂರು ಮಿನಿ ವಿಧಾನಸೌಧದಲ್ಲಿ ಕಾರ್ಯಾಚರಿಸ್ತಾ ಇರುವ ಕಂದಾಯ ಇಲಾಖೆಯಲ್ಲಿ ಸಮರ್ಪಕ ಸೇವೆಗಳು ದೊರೆಯದೆ ಬಡ ಜನತೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 25 ವರ್ಷಗಳಿಂದ ವಾಸ್ತವ್ಯವಿರುವ ಈ ಬಡ ಮಹಿಳೆಗೆ ಅನ್ಯಾಯವಾಗ್ತಾ ಇದೆ ಅಂತ ಆರೋಪಿಸಿ ತಕ್ಷಣ ಬಡ ಮಹಿಳೆಗೆ ನ್ಯಾಯವನ್ನು ನೀಡುವಂತೆ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಪುತ್ತೂರು ಕಂದಾಯ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಪುತ್ತೂರು ಕಂದಾಯ ಇಲಾಖೆಗೆ ಭೇಟಿ ನೀಡಿದ ಅವರು ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ, ಸಂತತಿ ನಕ್ಷೆ ನೀಡುವಲ್ಲಿಯೂ ದೀರ್ಘಕಾಲ ವಿಳಂಬವಾಗ್ತಾ ಇದೆ, ನೋಂದಣಿ ಇಲಾಖೆಯಲ್ಲಿ ಸಮರ್ಪಕ ಕೆಲಸವೇ ನಡೀತಾ ಇಲ್ಲ, ಕೇಳಿದರೆ ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ, ಜಾಗದ ಪ್ಲಾಂಟಿಂಗ್ ಆಗದೆ ಜನತೆ ಕಷ್ಟಪಡುವಂತಾಗಿದೆ ಅಂತ ಹೇಳಿದರು. ಈ ಬಗ್ಗೆ ತಹಶೀಲ್ದಾರ್ ರಮೇಶ್ ಬಾಬು ಹಾಗೂ ಪುತ್ತೂರು ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರೊಂದಿಗೆ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಅವರು ಚರ್ಚೆ ನಡೆಸಿದರು. ನಂತರ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಶಕುಂತಲಾ ಶೆಟ್ಟಿ ಅವರು ಹಾಲಿ ಶಾಸಕರು ಇದೇ ಕಟ್ಟಡದಲ್ಲಿದ್ದು ಅವರಿಗೆ ಈ ಬಡ ಜನತೆಯ ಸಮಸ್ಯೆ ಅರ್ಥವಾಗ್ತಾ ಇಲ್ಲ, ಹಾಗಾಗಿ ಕಳೆದ 1 ತಿಂಗಳಿನಿಂದ ಹಲವಾರು ದೂರುಗಳು ನನಗೆ ಬಂದಿವೆ, ಹಾಗಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಕೆಲಸ ಮಾಡಿದ್ದೇನೆ ಅಂತ ತಿಳಿಸಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆದಾಗ ಕೇಳುವಂಥ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಅದಕ್ಕೆ ಯಾರು ಇಲ್ಲದಿದ್ದಾಗ ನಮ್ಮ ಹತ್ರ ಬಂದಿದ್ದಾರೆ, ಅದಕ್ಕೆ ಕೇಳಿದ್ದೇವೆ. ಇಲ್ಲಿ ಹಾಲಿಯವರು ಮಾಡಬೇಕಿತ್ತು, ಹಾಲಿಯವರು ಇದೇ ಬಿಲ್ಡಿಂಗಲ್ಲಿ ಇದ್ದಾರೆ, ಹಾಗಿರುವಾಗ ಅವರೇ ಆಲೋಚನೆ ಮಾಡಬೇಕು. ನನ್ನಲ್ಲಿ ಬಾರದೆ ಜನ ಅಲ್ಲಿ ಯಾಕೆ ಹೋಗಿದ್ದಾರೆ ಅಂತ ಹೇಳುವುದನ್ನು ಅವರೇ ಆಲೋಚನೆ ಮಾಡಿಕೊಡ್ಬೇಕು. ನಾನು ಹೇಳೋದು ಸರಿ ಆಗೋದಿಲ್ಲ. ನನಗೆ ಇದು 1 ತಿಂಗಳಿಂದ ಕಂಪ್ಲೇಂಟು ಬರ್ತಾ ಇದೆ. ಇವತ್ತು MLA ಇರಲಿಕ್ಕಿಲ್ಲ, ಬಜೆಟಲ್ಲಿ ಹೋಗಿರ್ಬೋದು. ಆದರೆ ನಾನು ಅದರ ಬಗ್ಗೆ ಕೇಳಲಿಕ್ಕೆ ಅಂತ ಬಂದಾಗ ನೀವೇ ನೋಡಿದ್ರಲ್ಲ ಜನ ಸುತ್ತಾಕೋದು. ಅವರು ಆಫೀಸಿಗೆ ಬಂದು ಅಲ್ಲಿ ದೂರ ಹೇಳಿದಾಗ ಅದನ್ನೊಂದು ಕೇಳುವಂತಹ ಸಭ್ಯತೆಯು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಈ ರಾಜಕೀಯದಲ್ಲಿ ಇರುವುದೇ ಸರಿಯಲ್ಲ ಅಂತ ಕಂಡಿತು. ಅದಕ್ಕಾಗಿ ಬಂದೆ. ನಾವು ಬಂದರೆ ಇಲ್ಲಿ ಎಲ್ಲ ಕೆಲಸ ಆಗ್ತದೆ, ನಮಗೇನು ಸಮಸ್ಯೆ ಆಗಲಿಲ್ಲ. ಅಲ್ಲ, ನಾನು ಬರುವುದಿಲ್ಲ, ಆದರೂ ನೋಡಿ ನಾನು ಬಂದಂಥದ್ದೇ ಕೆಲವು ಗೊತ್ತಾಯ್ತಲ್ಲ ನಿಮಗೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಬಡಗನೂರು, ಮುಖಂಡರಾದ MB ವಿಶ್ವನಾಥ್ ರೈ, ಮಹಮ್ಮದ್ ಅಲಿ, ಆಸ್ಕರ್ ಅಲಿ ನಿಕ್ಕಿಲಾಡಿ, ಬೋಳೂರು ಚಂದ್ರಹಾಸ್ ರೈ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ನಾನು ತಹಶೀಲ್ದಾರಿಗೆ ಹೇಳಿದ್ದೇನೆ, ನೀವು ನನ್ನನ್ನು ರಾಜಕೀಯ ಅಂತ ನೆನೆಸ್ಕೊಳ್ಬೇಡಿ, ನನ್ನ ಕೈಯಲ್ಲಿ ಕೊಡಿಸಬೇಡಿ, MLA ಕೈಯಲ್ಲೇ ಕೊಡಿಸಿ. ಅವರ ಜನದಲ್ಲೂ ಹೇಳಿದ್ದೇನೆ, ಅವರ ಜೊತೆ ಇದ್ದವರಲ್ಲಿ ಹೇಳಿದ್ದೇನೆ, ನೋಡಿ ಅದನ್ನು ಮಾಡಿ ನೀವೇ ಕೊಟ್ಬಿಡಿ.